ಎಲ್ಲರಿಗೂ ನಮಸ್ಕಾರ. ಮಾತೆರೆಗ್ಲೆ ನೌಡಲ್ದಿಜ್ಜಿನ ಸೊಲ್ಮೇಲು 1.5 ವರ್ಷದ ಹಿಂದೆ ನಾನೊಂದು ಸಿನಿಮಾ ಮಾಡಬೇಕು ಅಂತ ಪ್ಲ್ಯಾನ್ ಅಂತ ಶುರುವಾಯಿತು. ಈ ಶುಕ್ರವಾರ ರಿಲೀಸ್ ರೆಡಿ ಇದೆ ನನ್ನ ಸಿನಿಮಾ. ಆ ಇಡೀ ಜರ್ನಿ ನನಗೆ ಎಷ್ಟು ಖುಷಿ ಕೊಟ್ಟಿದೆ ಅಂದರೆ, ಯಾನ್ ಎಂದಿನ ಐ ಥಿಂಕ್ ನಾನು ಮಿಕ್ಸ್ ಮಾಡಿ ಮಾತಾಡ್ತೀನಿ ತುಳು ಮತ್ತು ಕನ್ನಡದಲ್ಲಿ. ಯಾನ್ ಎಂದಿನ ಈತು ಮಾತ ಒಂಜಿ ಈತಿ ಶೋಕದ ಈತು ಒಂಜಿ ಪೊರ್ಲುದ ವೆಲ್ಕಮಿಂಗ್ ತಿಕ್ಕೊಂಡು ಬಂದು ಸ್ಟಾರ್ಟ್ ಮಲ್ತಿನ ಒಂಜಿ ಟೈಮ್ ಹಿಡ್ದು ಪಂಡ ಒಂಜಿ ಎಲ್ಲಿಯ ಸಿನಿಮಾ ಬಂದು ಸ್ಟಾರ್ಟ್ ಮಲ್ತೀನಿ. ಚಿಕ್ಕದಾಗ ಆಗುತ್ತೆ ಹಿಂಗೆ ಒಂದು ತುಳು ಮಾರ್ಕೆಟಿಗೆ ನಮ್ಗೆ ಯಾವ ಥರದ ಸಬ್ಜೆಕ್ಟ್ ಬೇಕು, ಇಲ್ಲಿ ಜನ ಇಷ್ಟಪಡೋದು ಒಂದು ಕಾಮಿಡಿ ಸಿನಿಮಾ ಅಂತೆ, ಕಾಮಿಡಿಗೆ ಜಾಸ್ತಿ ಒತ್ತು, ಕಾಮಿಡಿ ಒಂದು ಫ್ಯಾಮಿಲಿ ಜಾನರ್, ಅದನ್ನೇ ಇಟ್ಕೊಂಡು ನಾವು ಯಾವ ರೀತಿಯಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋದ್ವಿ ಅಂತ ಹೇಳಿದ್ರೆ ನಮ್ಗೆ ಇವತ್ತಿನ ದಿನ ಆಶ್ಚರ್ಯ ಆಗುತ್ತೆ. ನಿನ್ನೆ ನಮ್ಮದು ಪುತ್ತೂರು ಮತ್ತು ಮೊನ್ನೆ ಉಡುಪಿಯಲ್ಲಿ ಪ್ರೀಮಿಯರ್ ನಡೀತು. ಆ ಒಂದು ರೆಸ್ಪಾನ್ಸ್ ನನಗೆ ಸಿಕ್ಕಿರೋದಿದೆ ಅಲ್ವಾ, ನನಗೆ ಎಷ್ಟು ಅಂದರೆ ನಾನು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಜನ ನಗ್ತಿರೋದು, ಖುಷಿ ಪಡ್ತಿರೋದು ನನಗೆ ಬಹಳಷ್ಟು ಖುಷಿ ಕೊಟ್ಟಿದೆ. ಸೊ ಇಲ್ಲಿ ಬಂದಾಗ ನಾನು ಯಾವ ಕನ್ಸಿಟ್ಕೊಂಡು ಬಂದೋ ನೆನ್ನೆ ಅಂತೂ ನನ್ಸಾಗೋಯ್ತು ಆ ಕನ್ಸು ನಂದು. ಓಕೆ ಇಂಕ್ಲು ಸ್ಟಾರ್ಟ್ ಮಾಡ್ತೀನಿ ಒಂಜಿ ಎಲ್ಲಿಯ ಸಿನಿಮಾ ಮಲ್ಪಗ ಬಂದು ಆರ್ಟಿಸ್ಟ್ ಐತೆ ರೈಟ್ ಅವು ಮಲ್ಲ ಸರ್ ಇವಾಲ ಇಂಕ್ಲೆ ತಮಾಷೆ ಮಲ್ತು ಒಂದು ಕಾಪಿ ಕಳಿಸ್ತಾರೆ, ಕಾರ್ಖಾನೆ ಬಿಟ್ಟಂಗಾಗಿದೆ ಅಂತ. ಸತ್ಯಗೂ ಹಾಗೆ ಆಗ್ತಾ ಇತ್ತು ನಮಗೆ. ಶೂಟಿಂಗ್ ಮುಗಿಸ್ಕೊಂಡು ನಾವು ಆಚೆ ಬರುವಾಗ ಒಂದು 20 ಗಾಡಿಗಳು ನಿಂತಿರ್ತಿತ್ತು, ಕಾರ್ಖಾನೆ ಬಿಟ್ಟಾಗ ಎಲ್ಲ ಆಚೆ ಹೇಗೆ ಬರ್ತದೆ ಆ ಥರನೇ ಇರ್ತಿತ್ತು ನಮ್ಮ ಸೆಟ್. ಥ್ಯಾಂಕ್ ಯು ಸರ್. ನಾನು ಇಲ್ಲಿ ಪಿಕ್ಚರ್ ಅಂತ ಮುಗಿಸಿದ್ಮೇಲೆ ಅದ್ರ ಪ್ರಚಾರ ಒಂದು ದೊಡ್ಡ ಭಾಗ. ನಾನು ಇಲ್ಲಿ ಬಂದಾಗ ಹೇಗಪ್ಪ ಇಲ್ಲಿ ಯಾವ ರೀತಿ ನಾನು ಪ್ರಚಾರ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾರಿದ್ದಾರೆ, ಯಾರು ಬರ್ತಾರೆ, ಹೇಗೆ ಅಂತ ಹೇಳ್ಬಿಟ್ಟು ಆ ಒಂದು ವಿಷಯದಲ್ಲೂ ಕೂಡ ನನಗೊಂದು ಸಿಕ್ಕಿರೋ ಸಪೋರ್ಟು ಕಾಪಿಕಟ್ ಸರ್ ಆಗಲಿ, ವಾಮಂಜೂರ್ ಸರ್ ಆಗಲಿ, ಪುಷ್ಪರಾಜ್ ಸರ್ ಆಗಲಿ, ಪ್ರತಿಯೊಬ್ಬರು ಬಂದ್ಬಿಟ್ಟು ನನಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ನನಗೆ ಬನ್ನಿ ನಿಮ್ಗೆ ಎಲ್ಲಿ ಹೋಗಬೇಕು ನಾವು ಹೋಗೋಣ, ನಾವು ಪ್ರಚಾರಕ್ಕೆ ಬರ್ತೀವಿ ಅಂತ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು. ನಾವೆಲ್ಲೆಲ್ಲ ಊರ ಕಡೆ ಎಲ್ಲ ಬೆಳಿಗ್ಗಿಂದ ಸಂಜೆ ತನಕ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು, ದುಡಿತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಯಾನ್ ಈ ಸ್ಟೇಜ್ದ ಮೆತ್ತಿರೇಪ ನೋಡೆ ವಾಮಂಜೂರ್ ಸರ್ ಥ್ಯಾಂಕ್ ಯು ಮಸ್ತ್ ಪಂಡ ಯಾನ್ ಎಕ್ಸ್ಪೆಕ್ಟೇ ಮಲ್ದಿಜ್ಜಿ ಈತೆ ಇಂಕ್ ಸಪೋರ್ಟ್ ಮಲ್ಪೇರ್ ಬಂದು ಬೊಕ್ಕ ನಿತ್ಯಲ ಅಫ್ಕೋರ್ಸ್ ಒಂಜಿ ಹೀರೋ ಆದಿ ಜಸ್ಟ್ ಹೀರೋ ಆದಿ ಇತ್ತೀಜೆ ಎಂಟೆನ ಫಿಲ್ಮ್ ಮಾತ ಕೆಲಸ ಮಲ್ತೊಂದಿತ್ತೆ. ಯಾನ್ ಅಲ್ಪ ಬ್ಯಾಂಗ್ಳೂರು ಕೂಲೊಂದು ಮುಲ್ಪ ತೂವೊಂದ್ರೆ ಎಲ್ಲ ಇತ್ತೀಜೆರ್ ಬಂದು ನಿತ್ಯನ ಮಿತ್ಯ ಮಾತ ಪ್ರೆಷರ್ ಪಾಡೋದಿತ್ತೆ ಅವು ಮಲ್ಪಲೆ ಎಡಿಟಿಂಗ್ ಹಿಡಿದು ಪತ್ತೊಂದು ಶೂಟಿಂಗ್ ಟೈಮ್ಲ ಅಂಚನೆ ಲೊಕೇಶನ್ ಆವಡು ಬೇತೆ ಮಾತ ಇಂಗ್ಲಿಗೆ ದಾದಾದ ಅರೇಂಜ್ಮೆಂಟ್ಸ್ ಮಾತೆಲ್ಲ ವಿಷಯಟ್ಲ ಅರೇಂಜ್ಮೆಂಟ್ಗೆ ಮಾತ ಇನ್ವಾಲ್ವ್ ಆದ ಕೆಲಸ ಮಲ್ದೇರು. ಅದನ್ನ ಪಪ್ಪಲ್ ಹರಿಕೃಷ್ಣ ಬಂಟ್ವಾಳ ಸರ್ ಮಸ್ತ್ ಹೆಲ್ಪ್ ಮಲ್ತೇರು ಇಂಗ್ಲಿಗೆ ಪ್ರಚಾರದ ಟೈಮ್ ಆಡು ಮಾತ ಕಡೆಗೆ ತೊಂದು ಪೋಪುನ ಇಂಗ್ಲಿಗೆ ಮಾತೆಲ್ಲ ಮೀಟ್ ಮಲ್ಪ ಅವನ ಮಸ್ತ್ ಹೆಲ್ಪ್ ಮಲ್ತೇರು. ಥ್ಯಾಂಕ್ ಯು ಸೋ ಮಚ್ ಟು ಹಿಮ್ ಆಲ್ಸೋ. ಆ್ಯಂಡ್ ಅಮೃತ ಪಾಪ ಅದು ಸೀರಿಯಲ್ ಮಲ್ಪುರಿ ಅಲ್ಪ ಬ್ಯಾಂಗ್ಳೂರು ಏತ್ ಕಷ್ಟ 25 ದಿನ ತಿಂಗಳೋಡು ಸೀರಿಯಲ್ ಒಪ್ಕೊಂಡು ಅವೇನು ಮಾತಾಡ್ಬಿಡ್ದು ಒಂಜಿ ತಿಂಗಳಿಲ್ಲ ಮ್ಯಾಮ್ ನಾನು ಇವತ್ತು ಈ ತಿಂಗಳಿಡೀ ನಾನು ಶೂಟಿಂಗ್ ಮಾಡಲ್ಲ, ನಾನು ಪಿಕ್ಚರ್ ಪ್ರಮೋಷನ್ಗೋಸ್ಕರ ಇಲ್ಲಿ ಬಂದು ಕೂತ್ಕೊಳ್ತೀನಿ, ಬಂದು 6 ಗಂಟೆಗೋಸ್ಕರ ಬೈದೇವೆ. ಥ್ಯಾಂಕ್ ಯು ಮಾತೆರೆಗ್ಲ. ಆ್ಯಂಡ್ ಅಫ್ಕೋರ್ಸ್ ಗಣೇಶ್ ಆರ್ನ ಸಪೋರ್ಟ್ ಇಜ್ಜಂದೆ ಯಾನು ದಾದಲ ಮಲ್ಪರೆ ಸಾಧ್ಯ ಇತ್ತೀಚೆ. ಬಿಕಾಸ್ ಯಾನು ಫಸ್ಟ್ ಆರೆಗೆ ಬಂದಾಗ ಐ ವಾಂಟ್ ಟು ಡೂ ದಿಸ್ ತುಳು ಸಿನಿಮಾ ಬಂದು ಆರು ನಿನಗೆ ಕಾನ್ಫಿಡೆನ್ಸ್ ಇದೆಯಾ, ನಿನಗೆ ಇಷ್ಟ ಇದೆಯಾ, ಹೋಗಿ ಮಾಡು ಬಂದಿರ್ತೇನೆ ಇಂಕ ಅಲ್ತಿಳ್ದು ಜಸ್ಟ್ ನನ್ನ ಕಡಬುಡ್ನತ್ತು ಎವ್ರಿ ಮೊಮೆಂಟ್ ಹೆಂಗೊಂದು ಸಪೋರ್ಟ್ ಮಂದಿರು. ಸ್ಕ್ರಿಪ್ಟ್ ಆವಡು ಸಂದೀಪ್ ಸ್ಕ್ರಿಪ್ಟ್ ಬರೋದು ಬೈದಿನ ಪಗ ಕುಲೊಂದು 4 ದಿನ ಮಾತ ಕರೆಕ್ಷನ್ಸ್ ಇನಿದಾದ ತೋಜೊಂದು ನೆಂಕ್ಲೆಂಗ್ ಸಿನಿಮಾ ಇಟ್ ಈಸ್ ಐ ಕ್ಯಾನ್ ಗಿವ್ 80% credit to him Panoliano. Director of course is definitely a major part, but Mata editing editing major I think I would give credit to our details and mulkor apu jete changes reshoot malpadi ete mata malter pan he is definitely the reason arana involvement are ite bandini enk ee pondulla cinema malpare ಪಿಕ್ಚರ್ಗೆ ಎಂದುಂಡ ಇಜ್ಜೆ ಗೊತ್ತಿಜ್ಜೆ ಎಂಕ್ ಬಟ್ ಏರೆಗ್ಲ ಬೇಜಾರು ಮಲ್ಪೊಡ್ಚಿ ಓ ಆರ್ಟಿಸ್ಟಿಕ್ಲ ಒಂಜಿ ಬೇಜಾರು ಆಪುಲಕ ಮಲ್ತು ಬರೋಚು. ಗೋಲ್ಡನ್ ಮೂವೀಸ್ ಪಂಡೆಕ್ಲೆನ ಸಂಸ್ಥೆಗೆ ಒಂಜಿ ಕುದಾರುಂಡು ಮಾತೆಲ್ಲ ಒಂಜಿ ಶೋಕುಡು ಒಂಜಿ ಪೊರ್ಲುಡು ಮಾತೆಲ್ಲರೆ ಶೋಕುಡು ಟ್ರೀಟ್ ಮಲ್ತು ನೀ ಬರೋಡೆ ಅವು ಎಂಕ್ಲಿಗೆ ಇಂಪಾರ್ಟೆಂಟ್ ಆಪುಂಡು ಬಂದು. ಸೊ ದಟ್ ಅದನ್ನೊಂದು ಇಟ್ಕೊಂಡು ಎಲ್ಲಾರನ್ನೂ ಪ್ರೀತಿಯಲ್ಲಿ ನೋಡ್ಕೊ, ಯಾರಿಗೂ ಬೇಜಾರಾಗ್ತಿದ್ದಂಗೆ ನೋಡ್ಕೊ ನೀನು ಅಂತ ಹೇಳ್ಬಿಟ್ಟು ಆ ಹೆಸರು ಉಳಿಸ್ಕೊಂಡು ಬಾ ಬೆಂಗಳೂರಿಗೆ ನೀನು ಅಂತ ಹೇಳಿದ್ರು ನನಗೆ. ಅದನ್ನೆಲ್ಲೋ ನಾನು ಆ ಮಟ್ಟವನ್ನು ರೀಚ್ ಆಗಿದ್ದೀನಿ ಅಂತ ಅನ್ಕೊಳ್ತೀನಿ ಸರ್.
ಅಲ್ಲೂ ರೇಗ್ಸಕ್ಕೆ ಶುರು ಮಾಡ್ತಾನೆ ನೋಡಿ, ನಾನು ಶುರು ಮಾಡಿದ್ರು. ಸೊ ಯಾ ಬೊಕ ಇಡೇ ಬತ್ತಿ ಬೊಕ ಪ್ರಚಾರ ಸ್ಟಾರ್ಟ್ ಅಂಡ್ ಟೀಮ್ ಬಂದಿಯನ ಇಂಗ್ಲೆನ ಇವು ಟೀಮ್ ಬಂದಿಯನ್ನೇ ಯಾನ್ ಬೊಕ ಸಚಿನ್ ಬತ್ತೇನೆ, ಸಚಿನ್ ಪ್ರಜ್ವಲ್ ಮಾತ ಒಟ್ಟಿಗೆ ಸೇರಿದ ರೋಹಿತ್, ಕಟಿಂಗ್ ಮೀಡಿಯಾದ ರೋಹಿತ್ ಮಾತೆಲ್ಲ ಒಟ್ಟಿಗೆ ಸೇರಿದು ಯುವಿಕಾ ಎಂಕ್ಲು ಮಾತ ಎವ್ರಿ ಡೇ ಡಿಸ್ಕಷನ್ ಮಾತ ಶುರು ಮಲ್ಪರೆ ಮಲ್ತ ಒಂಜೊಂಜಿ ಟೀಮ್ ಮಲ 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 ಟೀಮ್ ಆವಂದೇ ಪೋಂಡ್ ಎಂಕ್ಲೆಗ್ ಪಂಡ ಈ ಒಂಜಿ ಸಪೋರ್ಟ್ ಯಾನ್ ಎಕ್ಸ್ಪೆಕ್ಟ್ ಮಲ್ದಿಜಿ. ಯಂಗ್ ಟೀಮ್ ಕೇಮ್ ವಿತ್ ಮೀ ಮಾತ ಇಜಿ ಮ್ಯಾಮ್ ಅಂಚ ಮಲ್ಪುಗ ಇಂಚಿ ಮಲ್ಪುಗ ಬಂದು ಸಚಿನ್ ಪಾಪ ಡಿಸ್ಟ್ರಿಬ್ಯೂಟರ್ ಅತ್ ನೌ ಈಸ್ ಬಿಕಮ್ ಲೈಕ್ ಇಲ್ಲದ ಲೈಕ್ ಹೌಸ್ ಬಾಯ್ ಟು ಮೀ, ಲೈಕ್ ಸಪೋರ್ಟಿಂಗ್ ಮೀ ಮಾತೆಟ್ಲ ಲೈಕ್ ಮ್ಯಾಮ್ ಅವು ಮಲ್ಪುಗ ಇಂದು ಮಲ್ಪುಗ ಬಂದು ಪಂಡ that support, yeah, I don't know ಈ ಪಿಕ್ಚರ್ ಗೆ ಏನು idea, but ಕೋಡೆದ ಒಂಜಿ ರೆಸ್ಪಾನ್ಸ್ ತೂದು I am extremely happy. ಎಂಕ್ ಬಾರಿ ಖುಷಿ ಆಯ್ತು ಕೋಡೆದ ರೆಸ್ಪಾನ್ಸ್ ತೂದು. ಐ ಆಮ್ ವೆರಿ ಕಾನ್ಫಿಡೆಂಟ್ ಇತ್ತೆ ಕೋಡೆ ರಾತ್ರಿ ಆಗೋಕ ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್. ಮಸ್ತ್ ಮೆಸೇಜಸ್ ಮಾತ ಬರ್ತೇನೆ ಎಂಕ್ಲಿಗೆ ಬಾರಿ ಲೈಕ್ ಉಂಡು ಫಿಲ್ಮ್ ಬಂದು. ಬಟ್ ಆ ಒಂಜಿ ಪ್ರೀತಿ ತಿಕ್ಕಿದೇನಂತೆ ಎಂಕ್ಲಿಗೆ ಮೂರು ಬತ್ತಿ ಬೊಕ್ಕ I get sometimes emotional also about it. ಬೊಕ್ಕ ಎಂಕ್ಲೆನ ಪ್ರಾಂಗಲ್ ಸ್ಟುಡಿಯೋದ ಪ್ರಜ್ವಲ್ ಪಾಸ್ ಬಂದುಲ್ಲೇರು ಆರ್ ಲಂಚನೆ ಎಂಕ್ಲೆನ ದ್ವಾಪರ ಸಾಂಗ್ ಮಲ್ತಿತ್ತೇರಾರು, ಲಿರಿಕಲ್ ವಿಡಿಯೋ ಮಾತ ಮಲ್ತಿನಾರು. ಈತ್ ಎಡ್ಡೆ ಒಂದು ಸ್ಟುಡಿಯೋ ಉಂಟು ಮ್ಯಾಂಗ್ಳೂರು ಪಂಡಲ ಹೆಂಗ್ ಗೊತ್ತಿತ್ತಿಜಿ ಅವಾಯಿ ಬೊಕ್ಕ ಎಂಕ್ಲೆನ ಕಾಶ್ಮೀರ್ ಸಾಂಗ್ ಮಾತ ಯಾನು ಅಲ್ಪನೆ ಮಲ್ಪಾದೀನಿ ಲಿರಿಕಲ್ ವಿಡಿಯೋ ಮಾತ ಆರ್ನೆಲ್ಲ ಸಪೋರ್ಟ್ ಮಸ್ತ್ ಇತ್ತೀನಿ ಎಂಕ್ಲೆಗ್. ಬೊಕ್ಕ ಕಾಶ್ಮೀರಿಗೆ ಪೋರೆನೆ ಎಂಕ್ಲೆನ ಮೇನ್ ಕಾರಣ ಗಣೇಶ್. ಈ ವಾಸ್ ಲೈಕ್ ಹೆಂಗೂ ಸಿನಿಮಾ ಮಾಡ್ತಿದ್ಯಾ ರೆಗ್ಯುಲರ್ ಆಗಿ ನೀನು ತುಳು ಸಿನಿಮಾ ತರ ನೀನು ಏನೋ ಒಂದು ಸ್ಪೆಷಲ್ ಆಗಿ ಗೋಲ್ಡನ್ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸ್ಪೆಷಲ್ ಕೊಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಅದೇ ಸೇಮ್ ಟೋನ್ ಆಗ್ಬಿಡುತ್ತೆ. ಕಾಶ್ಮೀರದ ಫ್ರೆಶ್ ಫೀಲಿಂಗ್ ಇರುತ್ತೆ ಬಂದು ಎಂಟ್ಲಿ ಮಾತಲ್ಲೇ ತುಂಬೋದಲ್ಪ ಶೂಟ್ ಮಲ್ಪಾಯಿರ. ಸೊ ಪ್ರತಿ ಹಂತದಲ್ಲೂ ಕೂಡ ಒಂದು ಸಪೋರ್ಟ್ ನನಗೆ ಗಣೇಶ್ ಅವರಿಂದ ಇತ್ತು. ಅವ್ರು ಹೇಳ್ಬೋದಿತ್ತು ನನಗೆ ನೀನು ಕನ್ನಡ ಮಾಡ್ಕೊಂಡಿದ್ಯಲ್ಲ ಮಾಡ್ಕೊಂಡಿರಿ, ಇಲ್ಲಿ ಮಾರ್ಕೆಟ್ ನಮ್ಗೆ ಇನ್ನೂ ಬೆಟರ್ ಇದೆ ಗೊತ್ತಿದೆ ಅಂತ ಹೇಳ್ಕೊಂಡು ಒಂದು ತುಟಿಕ್ ಪಿಟಿಕ್ ಅನ್ನಿಲ್ಲ ಅವರು. ತುಳು ಸಿನಿಮಾನ ನಿಂಗೆ ಇಷ್ಟ ಇದೆ ಹೋಗಿ ಮಾಡು, ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ನಾನು ಈ ತರ ಸಪೋರ್ಟ್ ಇವತ್ತು ಕೂಡ ಪ್ರೆಸ್ ಮೀಟು ಏನ್ ಹೇಳ್ಬೇಕಂತಲ್ಲ ಅದೇ ಗೊತ್ತಿಲ್ಲ. ಕಾಶ್ಮೀರ್ ವಿಷಯ ತುಂಬಾನೇ ಹೆಲ್ಪ್ ಮಾಡಿದ್ರು. ಪಿಕ್ಚರ್ ರಿಲೀಸ್ಗೂ ಕೂಡ ನಾನು ಹೇಳಿದೆ ಹೆಚ್ಚಿನ ಪ್ರೆಸ್ ಮೀಟಿಗೆ ಬರಬೇಕು ನೀವು, ಒಂದು ಎಲ್ಲ ಪ್ರೆಸ್ನವ್ರನ್ನ ಮೀಟ್ ಮಾಡಬೇಕು ನೀವು ಅಂತ ಹೇಳಿದಾಗ ಇಲ್ಲ ಬರ್ತೀನಿ, ನಾನು ಎಲ್ಲಾರು ಮೀಟ್ ಮಾಡಬೇಕು ಅಂತ ಇದ್ದೀನಿ, ಎಲ್ಲ ಕಲಾವಿದರನ್ನು ಪ್ರೆಸ್ ಅವ್ರನ್ನು ಕೂಡ ಎಲ್ಲಾರು ಮಾತಾಡಿಸ್ಬೇಕು ಅಂತ ಇದ್ದೀನಿ ಅಂತ ಪಾಪ ಬಂದರು ನಮಗೋಸ್ಕರ. ಸೊ ಇದೊಂದು ನನಗೆ ಒಂದು ಕಡೆಯಿಂದ ಅಂತ ಅಲ್ಲ, ಎಲ್ಲಾ ಕಡೆಯಿಂದ ಒಂದು ಸಪೋರ್ಟ್ ಸಿಗ್ತಾ ಹೋಯ್ತು. ಅರ್ಜುನ್ ಕಾಪಿಕಡ್ ಅವ್ರನ್ನ ನಾನು ಮೆನ್ಷನ್ ಮಾಡಲೇಬೇಕು. ನಮ್ಮ ಸಾಂಗ್ ಅಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳಿದ ತಕ್ಷಣ ಒಂದು ನಿಮಿಷ ಯೋಚನೆ ಮಾಡಿದೆ, ಮ್ಯಾಮ್ ನಮ್ಮ ಸಿನಿಮಾ ಅದು, ನಮ್ಮ ಮನೆ ಸಿನಿಮಾ ತರ ಅದು ಅಂತ ಹೇಳ್ಬಿಟ್ಟು ನಮಗೆ ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಟ್ಟಿದ್ದಾರೆ ಅವರು. ಥ್ಯಾಂಕ್ ಯು ಅರ್ಜುನ್ ಆಲ್ಸೋ. ಕಾಪಿಕಡ್ ಸರ್, ಮಂಜೂರ್ ಸರ್, ಥ್ಯಾಂಕ್ ಯು ಸೋ ಮಚ್. And I must mention Samuel. Sam 4on4 ಅಂತ ಹೇಳ್ಬೋದು. ದ ಬೆಸ್ಟ್ ಮ್ಯೂಸಿಕ್, ಎಲ್ಲ ಸಾಂಗ್ಸು ಹಿಟ್ ಆಗಿದೆ ಇವತ್ತಿನ ದಿನ. ನಮ್ದು ಸಾಂಗ್ಸ್ಗೆ ಸಿಕ್ಕಿದಂಥ ರೆಸ್ಪಾನ್ಸ್ ನಮಗೆ ಅಲ್ಲಿಂದ ನಮ್ಮ ಸಿನಿಮಾ ಎತ್ಕೊಂಡು ಹೋಯ್ತು. ನನ್ಗೆ ಹಾಡೋದಂದ್ರೆ ಬಹಳ ಆಸೆ ಇತ್ತು, ಗಣೇಶ ಗೊತ್ತು. ಮನೆಯಲ್ಲಿ ಕರಿಯೋಕೆ ಮಾಡಿದ್ರೆ ಮೈಕ್ ಯಾರ ಕೈಯಲ್ಲೂ ಕೊಡಲ್ಲ, ನಾವು ಕಿತ್ಕೊಳ್ಬೇಕು ಅಂತ ಹೇಳ್ತಿರ್ತಾರೆ ಯಾವಾಗ್ಲೂ. ಯಾಕೆ ಇವಾಗ ಇಷ್ಟೊಂದು ಜನ ಪ್ರೇಕ್ಷಕರಿದ್ದಾರಲ್ಲ ನನ್ನ ಹಾಡು ಕೇಳಾದ್ಮೇಲೆ, ಸೊ ಹಾಡು ಹಾಡಬೇಕು ಅಂತ ಇದ್ದೆ. ಇವರು ನನ್ಗೆ ಯಾವಾಗ್ಲೂ ಇವ್ರು ರೇಗಿಸ್ತಾ ಇರ್ತಾರೆ. ನಿಮ್ ನಮ್ದೇ ಸಿನಿಮಾಗ ಹಾಡು ಬಿಡು ಚಿನ್ನ ಅಂತ ಹೇಳಿದ್ರು. ಪಾಪ ಬೇರೆ ಪ್ರೊಡ್ಯೂಸರ್ ಯಾಕೆ ರಿಸ್ಕ್ ಬೇಡ, ನಮ್ ಸಿನಿಮಾನಲ್ಲೇ ಹಾಡು ಅಂತ ಹಾಡಿಸಿದ್ರು. ದೇವದಯಕ್ಕೆ ಹಿಟ್ಟಾಯ್ತು ಹಾಡು, ಇಲ್ಲಾಂದ್ರೆ ಕೇಳಿಸ್ಕೊಂಡು ಕೂತ್ಕೊಳ್ಬೇಕಿತ್ತು ನಾನು. ಸೊ ಅದು ಒಂದು ನನ್ನ ಆಸೆ ಈಡೇರಿತು. ಸಿನಿಮಾದಲ್ಲಿ ಹಾಡು ಬೇರೆ ಹಾಡಿದೆ, ಜನ ಅದನ್ನ ತುಂಬಾ ಚೆನ್ನಾಗಿ ಒಪ್ಕೊಂಡ್ರು ಕೂಡ. ಮತ್ತೆ ನಮ್ಮ ಸಿನಿಮಾ ಅಂತ ಹೇಳಿದಾಗ ಜಸ್ಕರಣ್ ಅವರು, ಜಸ್ಸಿ ಗಿಫ್ಟ್ ಅವರು ಹರಿಕೃಷ್ಣ ಅವರು,
ಯಾರು ಏನು ಯೋಚನೆ ಮಾಡಿದೆ ನಾನು ಎಲ್ಲರಿಗೂ ಹೇಳಿದೆ ನೋಡಿ ನಮ್ದು ತುಂಬಾ ದೊಡ್ಡ ಬಜೆಟ್ ಅಂತ ಇಲ್ಲ, ನಮಗೋಸ್ಕರ ಇದನ್ನ ಮಾಡ್ಕೊಡಿ ಅಂತ ಹೇಳಿದ ತಕ್ಷಣ ಸಿಂಪಲ್ ಸುನಿ ಅವರು ಒಂದು ಹಾಡು ಬರೆದಿದ್ದಾರೆ, ಅನು ಭಂಡಾರಿ ಅವರು, ಚೇತನ್ ಭರ್ಜರಿ ಅವರು ಒಂದು ಹಾಡು ಬರೆದಿದ್ದಾರೆ. ಪ್ರತಿಯೊಬ್ರು ನಮ್ಗೊಂದು ಸಾಥ್ ಕೊಡ್ಕೊಂಡು ಹೋದ್ರು. ಅದು ನನಗೆ ಈ ಸಿನಿಮಾ ಸ್ಟಾರ್ಟಿಂದ ಎಂಡ್ ತನಕ ಒಂದು ಪಾಸಿಟಿವ್ ಫೀಲಿಂಗ್ ಕೊಡ್ತಾ ಹೋಯ್ತು ನನಗೆ. ಅದರಿಂದ ಎಲ್ಲೋ ಒಂದು ನನಗೆ ಒಂದು ಹುಮ್ಮಸ್, ಒಂದು ಈ ಪಿಕ್ಚರ್ ಚೆನ್ನಾಗಿ ಆಗುತ್ತೆ ಅಂತ ಹೇಳೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಈ ವೇದಿಕೆ ಮೇಲೆ ಇವತ್ತು ನಮ್ಮ ಬೆಂಗಳೂರು ಡಿಸ್ಟ್ರಿಬ್ಯೂಟರು ಎಂಟೈರ್ ಕರ್ನಾಟಕ, ಮಂಗಳೂರು ಬಿಟ್ಬಿಟ್ಟು ಮುನೇಂದ್ರ ಸರ್ ಮಾಡ್ತಾ ಇದ್ದಾರೆ. ಅವರು MP ಫಿಲ್ಮ್ಸ್ ಅವರು ಕೂಡ ಮೇಡಮ್ ಅವ್ರು ಈ ಫಿಲ್ಮ್ ಮಾಡಬೇಕು, ನಾವು ಚೆನ್ನಾಗಿ ಮಾಡಬೇಕು ಮೇಡಮ್, ನಿಮ್ಮ ಕಡೆ ಸಿನಿಮಾ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಇತ್ತೀಚೆಗೆ ನಮ್ಮ ಕನ್ನಡನ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಬೆಂಗಳೂರು ಕಡೆನು ಅಂತ ಹೇಳ್ಬಿಟ್ಟು ಪಾಪ ಕಾನ್ಫಿಡೆನ್ಸ್ ಅಲ್ಲಿ ಆ ಜೋಶಲ್ಲಿ ಎಷ್ಟು ಒಂದು ಪ್ರಚಾರ ಇಷ್ಟೆಲ್ಲ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೋಸ್ಟರ್ಸ್ ಆಗಲಿ ಅದು ಇದು ಎಂಟೈರ್ ಕರ್ನಾಟಕಕ್ಕೆ ತುಂಬ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಮುಂದೆ ಬಂದು ಈ ಪಿಕ್ಚರ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಅಂತ ಅವರಾಗಿ ಅವ್ರು ಫೋನ್ ಮಾಡಿಬಿಟ್ಟು ಕೇಳ್ಕೊಂಡಾಗ ನಂಗೆ ತುಂಬ ಖುಷಿ ಆಯಿತು. ಅವ್ರಿಗೂ ಒಳ್ಳೇದಾಗಬೇಕು, ಕನ್ನಡದಲ್ಲೂ ಈ ಸಿನಿಮಾ ಚೆನ್ನಾಗಾಗಬೇಕು ನನಗೆ ತುಂಬ ಆಸೆ ಇದೆ. ಯಾಕಂದರೆ ಮುನೇಂದ್ರ ಸರ್ ನೀವು ಫಸ್ಟ್ ಟೈಮ್ ನಮ್ಮ ಪ್ರೊಡಕ್ಷನ್ಗೋಸ್ಕರ ಒಂದು ಫಿಲ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಕನ್ನಡದಲ್ಲೂ ಈ ಸಿನಿಮಾ ಎಂಟೈರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಎಲ್ಲ ಒಂದು ಹೋಪು ಈ ನಮ್ಮ ಸಿನಿಮಾನ ಕನ್ನಡದಲ್ಲೂ ಒಪ್ಕೊಳ್ತಾರೆ ಅಂತ. ನಿನ್ನೆ ಒಂದು ತುಳು ಅಲ್ಲಿ ನಾನು ರಿಯಾಕ್ಷನ್ ನೋಡಿದೆ, ಬಿದ್ದು ಚಪ್ಪಾಳೆ ಹೊಡೆದ್ಬಿಟ್ಟು ಸೆಕೆಂಡ್ ಹಾಫಲ್ಲಿ ನೋಡಿದಾಗ ನನಗೊಂದು ಕಾನ್ಫಿಡೆನ್ಸ್ ಅಂತ ಬಂತು. ಇದೇ ವೇದಿಕೆಯಲ್ಲಿ ನಾನು ಇವತ್ತು ಎಲ್ಲರಿಗೂ ಥ್ಯಾಂಕ್ ಯು ಅನುರಾಗ್, ಯು ಹವ್ ಸಪೋರ್ಟೆಡ್ ಆಲ್ ಆಫ್ ಅಸ್. ನಾನು ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಸಾರಿ, ಬಟ್ ಮೋಹನ್ ಅವರು ಈ ಫಿಲ್ಮಿನ ಕಾರಣಕರ್ತರು. ಸೊ ಅವರಿಂದ ಈ ಸಿನಿಮಾ ಆ್ಯಕ್ಚುಲಿ ಶುರುವಾಗಿದ್ದು. ನಾವು ಮೋಹನ್ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಸಬ್ಜೆಕ್ಟ್ ಇದೆ ಅಂತ ಹೇಳಿ ಬಂದಾಗ ಇಲ್ಲಿಂದ ಗೌಜಿ ಗಮ್ಮತ್ತು ಅಂತ ಸಿನಿಮಾ ಮಾಡಿದ್ರು ಅವರು, ಅಲ್ಲಿಂದ ಶುರುವಾಯಿತು. ಸಂದೀಪ್ ಅವ್ರು ಸಾರಿ ಇವತ್ತು ಬರೋಕ್ಕಾಗಿಲ್ಲ, ಅವರು ಪ್ರೆಸ್ ಮೀಟ್ಗೆ, ಯಾಕಂದ್ರೆ ಈ ಸಿನಿಮಾ ಅಪ್ಲೋಡ್ ಆಗ್ತಾ ಇದೆ ಬೆಂಗಳೂರಲ್ಲಿ, ಅವ್ರು ಹೋಗ್ಬೇಕಿತ್ತು ಇವತ್ತು ಅರ್ಜೆಂಟು. ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.